ರವಿ ಅದನ್ನ ಅರ್ಧದಲ್ಲಿ ಬಿಟ್ರ ಅಂತೇಳಿ ನಿಮ್ಮ ಮೋದಿ ಬರುವಂತದ್ದನ್ನ ಅದಾಯ್ತು ಆಯ್ತಾ ನಾನೇನೋ ನೀವು ಬಿಟ್ರ ಅಂತ ಹೇಳಿ ಅವಿಸ್ಮರಣೀಯ ಕಾರ್ಯಕ್ರಮ ಅಂತ ನನಗೊಂದು ವಿಶೇಷವಾಗಿ ನನಗೆ ನಿಮ್ಮಲ್ಲಿ ನಾನು ಗಮನಿಸಿದ್ದು ನೀವು ಬರೋ ಆಶುಕವಿ ನಾನು ತುಂಬ ಕಡೆಯಲ್ಲಿ ನೋಡಿದ್ದೇನೆ. ನಾನು ನಿಮ್ಮ ಸತೀಶನ ಜೊತೆಯಲ್ಲಿ ನಾನು ಕೂಡ ಆರ್ಕೆಸ್ಟ್ರಾಗೆ ಬರ್ತಾ ಇದ್ದೆ, ನಿಮ್ಮ ನಾಟಕಕ್ಕೆ ಬರ್ತಾ ಇದ್ದೆ. ಆವಾಗ ಕೆಲವು ಸಾರಿ ನಿಮ್ಮ ಮ್ಯೂಸಿಕ್ ಬಿಟ್ಟಲ್ಲಿ ಇರ್ತಿದ್ದೆ, ನಾಟಕ ಇದ್ರೂ ಸ್ಟೇಜಲ್ಲಿ ಇರ್ತಿದ್ದೆ. ಕೆಲವು ಸಾರಿ ನಿಮ್ಮ ಮ್ಯೂಸಿಕ್ ಬಿಟ್ಟಲ್ಲಿ ಇರುವಾಗ ಕೆಲವರು ಬಂದು ಸರ್ ಒಂದು ಪದ್ಯದ ಅರ್ಜೆಂಟಾಗಿ ಬೇತೆ ಬರೆದು ಕೊರಡತ್ತೆ ಒಂದು ರಪ್ಪಂಜಿ ಬರೆದು ಕೊರಲೆ ಅವು ರವಿ ಇಲ್ಲೇರೇನು ಒಂಥರ ಅಂತ ಒಂದು ಆಶು ಕವಿ ಅಂತೇಳಿ ಸುಮಾರು ಜನರಿಗೆ ಗೊತ್ತುಂಟು. ಒಂದು ಹಾಡನ್ನು ಹಾಡಿ ಅದಕ್ಕೆ ಅದನ್ನು ತುಳುವಿನಲ್ಲಿ ಹಾಡಿಬೇರೆ. ಆಗೆಲ್ಲ ಯುವಕ ಮಂಡಲದವರು ಸದಸ್ಯರೆಲ್ಲ ಪ್ರಾಕ್ಟೀಸ್ ಮಾಡಿ ಒಂದೊಂದು ವಾರ ಪ್ರಾಕ್ಟೀಸ್ ಮಾಡಿ ನಾಟಕ ಮಾಡುವಂತ ಕಾಲ ಅದು. ಈಗ ನಮ್ಮ ಈ ನಾಟಕಗಳು ಬಂದಿವೆ, ಈ ಸೆಟ್ ಬೇರೆ ಬೇರೆ, ಈಗ ಕಾಪಿಗಾಡ, ವಿಜಯಕುಮಾರ್, ಲಕುಮಿ ಅಂತದೆಲ್ಲ ಈಗೆಲ್ಲ ಸೆಟ್ಟಿಂಗ್ ಡ್ರಾಮಾ ಅದೆಲ್ಲ ರಿಹರ್ಸಲ್ ಮಾಡಿ ಬರ್ತಾರೆ, ಪ್ರೊಫೆಷನಲ್ ಅವರು. ಆಗ ಯುವಕ ಮಂಡಲದ ಸದಸ್ಯರೇ ಸಂಜೆಯಿಂದ ರಾತ್ರಿವರೆಗೆ ಪ್ರಾಕ್ಟೀಸ್ ಮಾಡಿ ಒಂದು ವಾರ ಪ್ರಾಕ್ಟೀಸ್ ಮಾಡಿ ನಾಟಕ ಮಾಡುವಂತ. ಕಡೆಗೆ ಒಂದು ದಿವಸ ಒಂದು ನಾಟಕಕ್ಕೆ ನಾವು ಹೋದಾಗ ಒಂದು ಅರ್ಜೆಂಟ್ ಒಂದು ಹಾಡಬೇಕು, ಒಂದು ದುಃಖದ ಹಾಡಬೇಕು ಅಂತ ಆಯ್ತು. ಎಂತ ಮಾಡುದು ಮೊದಲು ಗೊತ್ತಿಲ್ಲ. ಇಲ್ಲಿ ಅದು ನಾಟಕಕ್ಕೆ ಹೋಗಿ ನಾವು ಸೆಟ್ ಮಾಡ್ತಾ ಇದ್ದೇವೆ, ಆದ್ರೆ ಒಂದು ಪದ್ಯ ಮಿಸ್ ಆಗಿದೆ, ಒಂದು ಟ್ರಾಜಿಡಿ ಸಾಂಗ್ ಬೇಕು ಅಂತ ಆಯ್ತು. ಎಂತ ಮಾಡುದು ಆಗ ಸತೀಶರೇ ಇದ್ದದು ಗಂಟ. ಓಕೆ ಆಯ್ತು ಬರೆಯುವ ಅಂತ ಹೇಳಿ ನಾನೊಂದು ಜಾನೆ ಕಹಾ ಗಯೆ ಓ ದಿನ್, ಅದೊಂದು ಸ್ಯಾಡ್ ಸಾಂಗ್ ಹಿಂದಿಯಲ್ಲಿ, ಅದು ಫೇಮಸ್, ಮುಖೇಶ್. ಅದಕ್ಕೆ ಪಟಕ್ಕನೆ ಅಲ್ಲೇ ಬರದೆ, ನಾವು ಇವರೆಲ್ಲ ಸೆಟ್ ಮಾಡ್ತಿದ್ರೆ ನಾನು ಬರೀತೇನೆ. ಯಾ ನಿನ್ನಿನ ಈ ಜೀವನ ಕನಾದ ಪೋಂಡು ಈ ದಿನ ಒಂಜಿ ರೀತಿದ ವಿಧಿಲೀಲೆನ, ಯಾ ನಿನ್ನಿನ ಈ ಜೀವನ. ವೆರಿ ಗುಡ್, ಸೂಪರ್. ಚರಣ ಎಲ್ಲ ಬರ್ದೆ, ಅದಕ್ಕೆ ಅಷ್ಟು ಟೈಮ್ ಇಲ್ಲ. ಆ ಕಾಲ ಒಂದು ಗಮ್ಮತ್, ಆ ಸಂದರ್ಭದಲ್ಲಿ ಬರಿಬೇಕಲ್ಲ, ಮತ್ತೆ ಓನ್ ಟ್ಯೂನ್ ಬೇಕಂತ, ಓನ್ ಟ್ಯೂನ್ ಬೇಕಂತ ಮಾಡುವ, ಯಾವ್ದಾದ್ರು ಮಾಡುವ. ಅದೇ ಅನುಭವದಿಂದ ಇವತ್ತು ನಮಗೆ. ನಾನು ಕೂಡ ನಾಟಕ ಡೈರೆಕ್ಟರ್ ಆಗಿದ್ದಾಗ ನಾನು ಕೂಡ ಬಂದು ಲಾಸ್ಟ್ ಮೂಮೆಂಟ್ಗೆ ರವಿ ಇಂಚಿನ ಸೀನ್ ಇಂಚಿನ ಪದ್ಯ ಹುಡುಕ್ತನು ಐಕೊಂದು ಅದನ್ನು ಸೇರ್ಸಲ್ಲಿ ಈರಿಡ ಪಕ್ಕ ಸತೀಶ್ ಪನ್ನೊಂದುತ್ತೇನೆ ಅವು ರವಿ ಇಲ್ಲಿರಪ್ಪ ಬರೆದು ಗೊರ್ಪೇರು ಬಂದು ಅಂಚಾದಿಂಕ್ಲೆಗೆ ಇನಿ ಮುಟ್ಟಲಿತ್ತೆ ಈ ಉದಯವಾಣಿಗಳು ಏತು ನಾಟಕ ತೂಪರ್ ತುಳು ಆಯ್ತು ಏತು ನಾಟಕಗಳು ಪರಮತ್ನೆ ಪಂಜುರ್ಲಿ ಶಿವಾಜಿ ಶಿವದೂತೆಗಳಿಗೆ ಬೊಕ ಜೋಡು ಜೀಟಿಗೆ ಇತ್ತು ಏತ್ ಉದಯವಾಣಿ ಅಡ್ವರ್ಟೈಸ್ ಬೇಕು ಇರೆಗ್ಲ ಇಂದು ತೆರೆ ಮರೆತ ಕಲಾವಿದರು ಈಗೆಲ್ಲ ಪದ್ಯ ಮಾತ್ರ ಕೇಳೋಡು ಈಗೆಲ್ಲ ಕೆಲಸ ಐತ ಪಿರ ಹೊಡಿಪುಂಡು ಆ ನಾಟಕಗಳು ಪೂರ ಈಗಲ ಅನುಭವ ಇದ್ದದು ಆ ದುಮ್ಮದ ಅನುಭವ ಇದ್ದದು ಇನ್ನೀಗ ಪಂಡ್ರೆ ಆಡಿ ಯಾನ್ ಬರೀತೇನೆ ಸುಮಾರು ಪದ್ಯ ನೀರು ಬಂತ ಸುಮಾರು ಪದ್ಯ ನೀರ್ಲ ಬಂತಾರಪ್ಪ ಅವು ಕೆಲವರಿಗೆ ಗೊತ್ತು ಜಿ ಏನ್ ಪದ್ಯ ಬಂತಿನ ಅಲ್ಪ ಅನೌನ್ಸ್ ಮಾಡ್ಪೇರು ಬಟ್ ಆ ಪದ್ಯ ಲೈಕ್ ಆತಂದು ಏರ್ ಬಂತಿನ ಗೊತ್ತು ಚಿಂದಾಟಿ ಮೇಡಮ್ ಈರ್ನ ಜೋಕುಲು ರೆಡ್ಡಿ ಜನ ಗೊತ್ತು ಒಂಜಿ ಆದಿತ್ಯ ಬೊಕ್ಕೊಂಜಿ ಮತ್ತೊಂದು ನನ್ನ ದೊಡ್ಡ ಮಗ ಆಶ್ಲೇಷ್ ಇಲ್ಲಿ ಊರಲ್ಲಿಲ್ಲ ಇಲ್ಲ ಅವನು ದುಬೈಲಿ ಇದ್ದಾನೆ ದೊಡ್ಡ ಮಗ ಎರಡನೇವನು ಆದಿತ್ಯ ಎರಡನೇ ಮಗ ಅವ್ರು ಏನಾದ್ರು ಹಾಡು ಹಾಡಿದಾರ ನಿಮ್ಮದೇನಾದ್ರು ಸ್ವಲ್ಪ ಬರಲಿಲ್ಲ ದೊಡ್ಡವನೊಂದು ಸ್ವಲ್ಪ ಗೋವಾದಲ್ಲಿರುವಾಗ ಮಾಡ್ಲಿಂಗ್ ಎಲ್ಲ ಮಾಡ್ತಿದ್ದ ಹಾಗೆ ಮತ್ತೆ ಇವನಿಗೆ ಸಣ್ಣವನಿಗೆ ಏನು ಇಲ್ಲ ಅದ್ರ ಬಗ್ಗೆ ಏನು ಅಂದ್ರೂ ಕೇಳ್ತಾನೆ ಅವನು ಸಾಂಗ್ಸ್ ಎಲ್ಲ ಅಂತ ಹಾಡೋದಿಲ್ಲ ಇಂಟ್ರೆಸ್ಟ್ ಉಂಟಲ್ಲ ನನಗೆ ಗೋವಾ ಅಂತ ಹೇಳಿದ್ರೆ ನೆನಪಾಯ್ತು ನೀವು ಗೋವಾದಲ್ಲಿ ಒಂದು ಸುಮಾರು ವರ್ಷ ಇದ್ದೀರಿ ಅಂತ ನನಗೆ ಹೌದು ನಾನು ಮದುವೆಯಾಗಿ ಗೋವಾಕ್ಕೆ ಹೋದದ್ದು ಹೌದಿದ್ದೆ ನಾನು 1995 ಗೋವಾಕ್ಕೆ ಹೋದದ್ದು 95ಗೆ ಹೌದು ಹಾಗೆ ನಾನು ತುಂಬಾ ವರ್ಷ ಇದ್ದೆ 30 ವರ್ಷ ಅಲ್ಲಿ 30 ವರ್ಷ ಹೌದು 95 ಸಾಧಾರಣ 20-25 ವರ್ಷದ ಯೋಚನೆ ಮಾಡಿದ್ದೆ 30 ವರ್ಷ ಆಯ್ತು ಮತ್ತೆ ಅವ್ರು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಅಲ್ಲಿ ಒಂದು ನಾವು GSPಗಳು ಗೋವಾದಿಂದ ಈಚೆ ಬಂದದ್ದು ಹೌದಾಗೆ ನನಗೆ ಹೋದದ್ದು ಅಲ್ಲಿ ಏನಾದ್ರು ಈ ಕಲಾ ಜೀವನಕ್ಕೆ ಏನಾದ್ರು ಇಲ್ಲ ಅಲ್ಲಿ ಅಂದ್ರೆ ಮರಾಠಿ ನಾಟಕ ಎಲ್ಲ ನೋಡ್ತಿದ್ದೆ ನಾನು ತುಂಬಾ ನಾಟಕ ಎಲ್ಲ ಬರ್ತಿತ್ತು ಮರಾಠಿ ಮತ್ತೆ ಅಲ್ಲಿ ನಂದು ಹಸ್ಬೆಂಡ್ ಇದು ಬಿಸ್ನೆಸ್ ಇತ್ತು ಅದು ಕೇಬಲ್ ನೆಟ್ವರ್ಕ್ ಹಾಗೆ ನಾನು ಬಿಸ್ನೆಸ್ ಅಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ ಮಕ್ಕಳದ್ದು ಎಜುಕೇಶನ್ ಹಾಗೆ ಹೇಳಿ ನಾನು ನಾಟಕಕ್ಕೆ ಅಷ್ಟು ಹೋಗ್ಲಿಲ್ಲ ಮತ್ತೆ ಅಲ್ಲಿ ಭಾಷೆ ಕೊಂಕಣಿ ಕೊಂಕಣಿ ನಾಟಕ ಇತ್ತು ಆಗ್ತಾ ಇತ್ತು. ಒಂದು ಸ್ಪೆಷಲ್ ಅಂತ ಹೇಳಿದ್ರೆ
ಒಂದು ಸುಮಾರು ವರ್ಷ ಕೇಬಲ್ ನೆಟ್ವರ್ಕ್ ನಡೆಸಿದ್ದಾರೆ ಇವರು. ಸುಮಾರು 2,000 ಹೆಚ್ಚು ನೆಟ್ವರ್ಕ್ ಅಂತ ಹೇಳಿದ್ರೆ ಆ ಕಾಲದಲ್ಲಿ ದೊಡ್ಡ ಅದು ಸಾಧನೆ ಅದು ಅವರು. ಕೇಬಲ್ ನೆಟ್ವರ್ಕ್ ಹೌದು ಹೌದು. ನಿಮ್ಮ ಮನೆಯ ಟಿವಿಗೆ ಕನೆಕ್ಷನ್ ಕೊಡೋದು. ಸೆಟ್ ಬಾಕ್ಸ್ ಎಲ್ಲ ಬರುವುದಕ್ಕೆ ಸೆಟ್ ಬಾಕ್ಸ್ ಎಲ್ಲ ಬರುವುದಕ್ಕಿಂತ ಮೊದಲು ಬರೇ ನೆಟ್ವರ್ಕ್ ಇದ್ದದ್ದು. ಅದು ಒಂದು ನೆಟ್ವರ್ಕ್ ಇದ್ರೆ ಅಲ್ಲಿ ದೊಡ್ಡ ದೊಡ್ಡ ಕೋಡೆಗಳನ್ನು ಹಾಕ್ತಾರೆ ಆಯ್ತಾ. ಅದರ ನಂತರ ನಮ್ಮ ಮನೆಯಲ್ಲಿ ಕಂಟ್ರೋಲ್ ರೂಮ್ ಕಂಟ್ರೋಲ್ ರೂಮ್ ಅಲ್ಲಿ ಹೌದು ಟೆಕ್ನಿಷಿಯನ್ ಎಲ್ಲರೂ ಇದ್ರು. ಅಂದ್ರೆ ನಮ್ಮ ಮನೇಲೆ ಕಂಟ್ರೋಲ್ ರೂಮ್ ಇತ್ತು. ಅಂದ್ರೆ ನನ್ನ ಹಸ್ಬೆಂಡ್ ಅದು ನಡೆಸ್ತಿದ್ರು. ಅವರು ಒಂದು 2003ಗೆ ಅವರು ಎಕ್ಸ್ಪೈರ್ಡ್ ಆದ್ರು. ಆಮೇಲೆ ಅದು ನಾನು ಕಂಟಿನ್ಯೂ ಮಾಡಿದೆ. ಎಷ್ಟು ವರ್ಷದಲ್ಲಿ ಕಂಟಿನ್ಯೂ ಮಾಡಿದೆ ನಾನು ಆಮೇಲೆ 20 ವರ್ಷದಷ್ಟು. ಹೌದು ಹೌದು. ಈಗ 2-3 ವರ್ಷ ನಾನು ಇಲ್ಲಿ ಬಂದಾಯ್ತು ಅಂತ. ಅದ್ರ ಮುಂಚೆ ನಾನೇ ಕಂಟಿನ್ಯೂ ಮಾಡಿದೆ. ಸತ್ಯ ಹೇಳಿದರೆ ಸರ್ ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಇತ್ತು. ಯಾಕೆ ನಾನು ಮನೆ ಆಯ್ತು ಮಕ್ಕಳಾಯ್ತು ಅದೇ ಹೇಳಿ ತಿರುವಲ್ಲಿ ನನಗೆ ಸ್ವಲ್ಪ ತುಂಬಾ ಕಷ್ಟ ಆಯ್ತು. 2003 1 ವರ್ಷ ಸ್ವಲ್ಪ ಸೆಟ್ ಅದೇ ಮತ್ತೆ ನನಗೆ ಹುಡುಗರಿದ್ರಲ್ಲ ಕೆಲಸದವರೆಲ್ಲ ಅವರೆಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಹಾಗೆ ಹೀಗೆ ಹೇಳಿ ಹಾಗೆ ಮತ್ತೆ ಗೊತ್ತಾಯ್ತು ನನಗೆ ಸದಾ ನಾನು ಸ್ವತಃ ಲೈನಿಗೆಲ್ಲ ಹೋಗ್ತಿದ್ದೆ. ಬೆಳಿಗ್ಗೆ ಮುಂಚೆ ಹೋಗ್ತಿದ್ದೆ ನಾನು. ಅಂದ್ರೆ ಮಕ್ಕಳು ಹುಡುಗರು ಹೋಗುವಾಗ ಲೈನ್ ಕೇಬಲ್ ಹಾಕುವಾಗ ಸ್ವತಃ ಹೋಗಿ ನಾನೇ ನಿಂತು ನಾನು ಅದು ತುಂಬಾ 901 ಕನೆಕ್ಷನ್ ಇತ್ತು ನನ್ನ ಹಸ್ಬೆಂಡ್ ಇರುವಾಗ. ನಾನು ಅದು 2,000 ಕನೆಕ್ಷನ್ ಮಾಡಿದ್ದೆ. ಅದಕ್ಕೆ ಸರ್ ನಮ್ಗೆ ಧೈರ್ಯ ಈ ನಾಟಕದಲ್ಲಿ ನಾವು ಧೈರ್ಯ ಇತ್ತಲ್ಲ ಅದೇ ನಮ್ಗೆ ಹೌದೌದು ಬದುಕು ಸಾಗಿಸಿದೆ. ಮಕ್ಕಳು ತುಂಬಾ ಸಣ್ಣದಿದ್ರು. ಮಕ್ಕಳು ತುಂಬಾ ಸಣ್ಣದ್ದು. ಅವರನಿಗೂ ನಾನು ಇಬ್ರು ಚಿಕ್ಕದು. ಅವನಿಗೊಂದು 5 ವರ್ಷ, ಇನ್ನೊಬ್ಬನಿಗೆ 7 ವರ್ಷ, 6 ಅಷ್ಟೇ. ತುಂಬಾ ನಾನು ಆ ಟೈಮಿಗೆ ತುಂಬಾ ಕಷ್ಟಪಟ್ಟೆ. ಅದು ಜೀವನದಲ್ಲಿ. ರವಿ, ನಾನು ನಿಮ್ಮ ಹತ್ರ ಇನ್ನೊಂದು ಕೇಳಬೇಕಾದ್ದು, ತುಂಬ ಡಾಕ್ಯುಮೆಂಟ್ರಿಗಳಿಗೆ ಹಾಡನ್ನು ಹಾಡಿದ್ದೀರಿ. ನನ್ನ ಡಾಕ್ಯುಮೆಂಟ್ರಿಗಳನ್ನು ಕೂಡ ನೀವು ಹಾಡಿದ್ದೀರಿ ನೀವು. ಹೌದು. ಒಂದು ಈರಿ ಕೋರ್ದಪ್ಪ ದೇವಸ್ಥಾನದ್ದು ಮತ್ತೆ ನಮ್ಮ ಕಾಪಿಕಾಡಿದ್ದು ಒಂದು ದೇವಸ್ಥಾನದ್ದು ಇದಕ್ಕೆಲ್ಲ ಹಾಡಿದ್ದೀರಿ ನೀವು. ನಿಮ್ಗೆ ಯಾವುದಾದ್ರೂ ಒಂದು ಹಾಡು ನೆನಪಾಗ್ತದ? ಇಲ್ಲ, ಎಷ್ಟು ಹಾಡಿ ಒಂದ್ಸಲ ಕೇಳ್ಬಿಟ್ಟು ಬಂದ್ರೆ ನೆನಪಾಗ್ತದೆ. ಹಾಗೆ ಒಂದು ನಮ್ಮ ವೀಕ್ಷಕರಿಗಾಗಿ ಒಂದು ಯಾವುದಾದ್ರು ತುಳು ಹಾಡು ಯಾವುದಾಗ್ಬೋದು, ಒಂದು ಹಾಡಾಡಿ. ಜನಪ್ರಿಯ ಹಾಡೇ ಹಾಡ್ತೇನೆ. ದಾನೇ ಪೊಣ್ಣೆ ನಿನ್ನ ಮನಸ್ಸೆಂಕು ತೆರಿಯಂದೆ ಪೋವ, ಮನಸ್ಸೆಂಕು ತೆರಿಯಂದೆ ಪೋವ, ಬೊಲ್ಪಾದು ಸೂರ್ಯೆ ಪಲೊಕಾದು ಮೂಡಿಯೇ ಕೈದೈಕ್ಲೇಮೋ ಕೇಡು ಕೂಡಿಯೇ சிங்காரி பொண்ணே மதிமாலு மண்ணே என்னுடல சிறிதேவியே చిలిపిలి పంపిన పక్కిలు పారున, చిలిపిలి పంపిన పక్కిలు పారున బతుకుద ఉల్లాసోదానే దానే పొన్నే ನಿನ್ನ ಮನಸ್ಸೆಂಕು ತೆರಿಯಂದ ಪೋವ, ಮನಸ್ಸೆಂಕು ತೆರಿಯಂದ ಪೋವ. ನಮ್ಮ ಬಳ್ಳಿತೋಟ ಸಿನಿಮಾ ನಮ್ಮ ಒಂದಲ್ಲ ಅಂಚೆರೆ ಜೋಪಲ್ಲೆ ಕರಿನ 35-40 ವರ್ಷ ಹೊಡೆದು ದುಂಬುದ ನಾಟಕ ಸಾಹಿತ್ಯ ಇಂಚ ಪನ್ನೀರಾಯಿ ಬಾಯದಿಪ್ಪುನೆ ನಮ್ಮ ಕಾನ್ಸೆಪ್ಟ್ ನಮ್ಮ ಕಾನ್ಸೆಪ್ಟ್ ಅವೇ ಈ ಫಿಲ್ಮ್ ಬನ್ನಿ ನಾನು ಕಾಲೇಜ್ ಹೋಗುತ್ತೆ. ಈ ಬುಳ್ಳಿತೋಟ ಫಿಲ್ಮ್ ಸಂಜೀವ್ ದಂಡಕೇರಿ ಭಾರಿ ಹಿಟ್ ಇನಿಕ್ಲ ಹಿಟ್ ಒಂಜಿ ಅಜಯ್ ಕಾರ್ಗ್ ಕಾರ್ಯಕ್ರಮ ಓದಿದ್ದ ಲಯನ್ಸ್ ದ ಕುಟುಂಬ ಸಮ್ಮಿಲನ ಬಂದು ಅವ್ಲು ಕೇನುನೆ ಇರು ದಾನೆ ಪಣ್ಣೆ ಪಾಡ್ಲೆ ಇತ್ತೇನೆ ಪಾಡ್ಲೆ ಮೋಹನ್ ಸಿಂಗಾರಿ ಪಾಡ್ಲೆ ಪಕ್ಕಿಲು ಮುಜು ಪಾಡ್ಲೆ ಬೊಕ್ಕ ನೀರುಡೆ ನೀಲ ಬಾನೋದ ಬಿಂಬಂ ಮಹೇಶ್ ಕುಮಾರ್ ಬಂತ ಎಚ್ ಎಂ ಮಹೇಶ್ ಇತ್ತೆಲ್ಲ ತುಳುನಾಡು ತುಳು ಪದಕ್ಲೆಗ್ ಮಸ್ತ್ ಜನಕ್ಲೆಗ್ ಅಭಿಮಾನ ಉಂಡು. ಬೊಕ್ಕ ಇನಿಕ್ಲೆಗ್ ಏನುವೆ ಖಂಡಿತವಾದ್ರು ಬೊಕ್ಕ ದುಂಬುದ ಸಿನಿಮಾದ ಆ ಪದಕ್ಕುಲ ಇತ್ತದ ಸಿನಿಮಾದ ಈ ಪದಕ್ಕುಲೆಗ್ಲ ಮಸ್ತ್ ಎತ್ತುವಾಸಿಲು ಮಸ್ತ್ ಪಂಡು ಎತ್ತುವಾಸಿಲು ಇತ್ತೆ ಓಂಟಿವ್ ನಾದುಪ್ಪು ದುಂಬುದ ಸಿನಿಮಾ ಪದ ಅಂತ ಬಂದಿತ್ತನಲ್ಲ ಐಟಿತ್ತಿನ ಸಾಹಿತ್ಯದ ಆ ಗಟ್ಟಿತನ ಉಂಡತೆ ಇತ್ತದ ನೆಟ್ ಬಾರಿ ಕಡಿಮೆ ಅಂದು ತೋಜಿನೇಕೆ ಅತ್ತೆ ಭಾರಿ ಕಡಿಮೆ. ಬೊಕ್ಕ ದುಂಬುದ ಆ ಲೈವ್ ಇನ್ಸ್ಟ್ರೂಮೆಂಟ್ ದ ಫೀಲ್ ಬೊಕ್ಕ ದುಂಬುದ ಸಿಂಗರ್ಸ್ ನಕುಲು ಪಂತಿನ ಮೈಕ್ಲ ಇತ್ತದ ಸೊಫಿಸ್ಟಿಕೇಟೆಡ್ ಅತ್ತ ಆ ಮೈಕಡಕುಲು ಎಂಚ ಪಂದು ಇಪ್ಪಡು ಎತ್ತು ಆತ ಇನ್ಸ್ಟ್ರೂಮೆಂಟ್ಸ್ ಮಾತ್ರ ಸೇರಾದ ಲೈವ್ ಆದ ಒಂಜಿ ಮಿಸ್ಟೇಕ್ ಆಡ ಇಡೀ ಪದ ಕೂಡ ರೆಕಾರ್ಡ್ ಆಗ ಅಂಚಿನ ಕಾಲ ಇತ್ತೆ ಒರಿಕುಲ್ದು
ಒರಿಯ ಕುಲ್ದು ಸ್ಟುಡಿಯೋಡು ಕುಲ್ದು ಎಂಚಿನ ಬೋಡೋಣ ಪೂರೆಲ್ಲ ಸೇರ್ತಾವಲ್ಲ ಅದೇ ನಮ್ಮ ಪಿರೋಡ್ದು ಮಲಮಲ ಸೆಟಪ್ ಐತಿಲ್ಲ ಎಲ್ಲ ಇರ್ಲ ಪದ್ಯ ಬಂದೋಗಿ ಅದೇ ಇದು ಅಂಚಿನ ಅಂಜಿ ಇವತ್ತು ಸಿಂಗರ್ಗಳು ಒಳ್ಳೆಯರು ಗೊತ್ತುಂಡ ಎರಡು ಎತ್ತು ಸುಮಾರು ಜನ ಫೋನ್ ಮಾಡ್ತಿ ಕೇಂದ್ರಂಡು ಮಷ್ಟ ಯಾನಂಜಿ ಸಿಂಗರ್ ಯಾನೆ ಒಂಜಿ ಸಾಹಿತ್ಯ ಬರೆದು ಕೊರಪಾರ ಅಂತೇಳಿ ನಾನು ಅದಕ್ಕೆ ಆಯ್ತು ಬಲ್ಲ ನನಗೆ ಅವರು ಹೇಗೆ ಸಿಂಗ್ ಮಾಡಿದ್ದಾರೆ ಎಂತ ಸಿಂಗ್ ಮಾಡಿದ್ದಾರೆ ಅಂತ ನನಗೆ ಖಂಡಿತವಾಗಿಯೂ ಗೊತ್ತಿಲ್ಲ ನನಗೆ ಆದ್ರೂ ಕೂಡ ಅವ್ರು ಎಂತ ಮಾಡ್ತೇವೆ ಆಯ್ತು ಯಾಕಂತ ಹೇಳಿದ್ರೆ ನಮ್ಮ ಈ ರೀತಿ ಬೆಳೆಯುವಂತ ವಿದ್ಯಾರ್ಥಿಗಳಿಗೆ ಅಥವಾ ಯುವಕರಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಸಪೋರ್ಟ್ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಆಯ್ತು ನಿಮ್ಮ ಯಾವ ಟೈಪ್ ಆಗ್ಬೇಕಂತ ಹೇಳಿದ್ರೆ ದೇವಸ್ಥಾನ ದೈವದ್ದು ಅಥವಾ ಜನಪದ ಶೈಲಿ ಇಂಥದ್ದಕ್ಕಾದ್ರೆ ನಾನೊಂದು ಲಿರಿಕ್ಸ್ ಬರೆದು ಕೊಡ್ತೇನೆ ಮತ್ತೆ ಅದು ಉಳಿದ ಕೆಲಸಗಳನ್ನು ಅವ್ರು ಮಾಡ್ತಾರೆ. ಹೌದು, ಇದು ನಮ್ಮ ತುಳುನಾಡಿನ ಬೆಳವಣಿಗೆ ಒಂದು ಭಾಗ ಇದು ಅಲ್ವಾ. ಹಾಗಾಗಿ ನಾವು ಮತ್ತೆ ಈ ನಮ್ಮ ಹಳೆ ಬೇರು ಹೊಸ ಚಿಗುರು ಅಂತ ಅದನ್ನು ನಾವು ಒಪ್ಕೊಳ್ಳೇಬೇಕು. ಈಗಿನ ಜನರೇಷನ್ ಏನ್ ಬೇಕು ಅದನ್ನು ನಾವು ಹಾಡ್ಲೇಬೇಕಂತ ಎಲ್ಲರೂ ಸಿಂಗರ್ಸ್ ಅಪ್ಡೇಟ್ ಆಗಿ ಈಗಿನ ಜನರೇಷನ್ ಏನು ಬೇಕು ಅದು ಕೊಡುವಂಥದ್ದು ನಮ್ಮ ಕರ್ತವ್ಯ, ಅದು ನಾವು ಮಾಡಲೇಬೇಕು. ಹಾಗೆ ಖಂಡಿತ ಹಾಗೆ ಅಲ್ವಾ ಮೇಡಮ್. ತುಂಬ ಸಮಯದಿಂದ ಅಂದರೆ ಸುಮಾರು ನನಗೊಂದು ನಿಮ್ಮ ಪರಿಚಯ ಆಗಿ ಸುಮಾರು 40 ವರ್ಷ ಜಾಸ್ತಿ ಆಗ್ಬೋದು ಅಂತ ಕಾಣ್ತದೆ. ನಾನು ಫಸ್ಟ್ ನನ್ನ 1988ರಲ್ಲಿ ನಾನು ವಿದ್ಯಾದಾಯಿನಿ ಶಾಲೆಗೆ ಶಿಕ್ಷಕನಾಗಿ ಸೇರಿದಾಗ ಆ ಸಂದರ್ಭದಲ್ಲಿ ನಮ್ಮ ಊರಿಗೆ ಕೂಡ ಬಂದಿದ್ದೀರಿ ನೀವು. ತೀರಾ ಹಳ್ಳಿ ಪ್ರದೇಶ. ನಾನು ನಿಮ್ಗೆ ಈಗ ಕೇಳುವ ಪ್ರಶ್ನೆ, ತುಂಬ ಹಳ್ಳಿಗಳಿಗೆ ಹೋದಾಗ ನಿಮ್ಗೆ ಯಾವ ಅನುಭವ ಆಗಿತ್ತು ನಿಮಗೆ? ಹಳ್ಳಿಗಳಲ್ಲಿ ಅಂದ್ರೆ ಸರ್ ಮುಂಚೆ ಎಲ್ಲ ಹೀಗೆ ಬಸ್ಸಲ್ಲಿ ಹೋಗುದು ನಾವು ರಾತ್ರಿ. ಅಲ್ಲಿ ಅಂದ್ರೆ ನಾಟಕ ಎಲ್ಲ ಬೆಳಗಿನ ತನಕ ಇರ್ಬೇಕು. ನಿಮ್ಮನ್ನು ಕಾಯ್ಲಿಕ್ಕೆ 2-3 ಜನ ಇರ್ತಾರೆ ಹಳ್ಳಿಯಲ್ಲಿ ನಾಟಕ ಅಂದ್ರೆ ಅದು ಬೆಳಿಗ್ಗೆ ರಾತ್ರಿ ಶುರು ಬೆಳಗಿನ ತನಕ ಆಗ್ಬೇಕಲ್ವಾ. ಅಂದ್ರೆ ಅಲ್ಲಿ ಅವರು ಬರುವವರು ಹಳ್ಳಿಯವರು ಮತ್ತೆ ಬೆಳಿಗ್ಗೆ ರಾತ್ರಿ ಹೋದ್ರೆ ಬೆಳಿಗ್ಗೆ ಬರ್ತಾರೆ ಗದ್ದೆಯಲ್ಲೆಲ್ಲ ಆಗುದು ಸರ್. ಆಗ ನಾವು ಹಾಡ್ತಿದ್ದದ್ದು ನಾನು. ಮತ್ತೆ ಬರುವಾಗ ಬೆಳಿಗ್ಗೆ ಫಸ್ಟ್ ಬಸ್ಸಲ್ಲಿ ಬರಬೇಕು, ಹಾಗೆ ಬಸ್ಸಲ್ಲಿ ಹೋಗುದು. ಸಂಘದ್ದು ನಾನು ಮೊದಲು ಮಾಡಿದೆ ಅದೇ ನಾಟಕ, ಸಂಘದ್ದು. ಈ ಕ್ಲಬ್ಬಿನವರ ನಾಟಕದಲ್ಲಿ ತುಂಬಾ ಕಡೆ ನಾನು ಆಕ್ಟ್ ಮಾಡಿದೆ. ನೆನಪುಂಟು ಯಾವ್ದಾದ್ರು ನಿಮ್ಮ ಪ್ರಾರಂಭದಲ್ಲಿ ಮಾಡಿದಂತ ಕ್ಲಬ್ ಯಾವ್ದಾದ್ರು ನೆನಪುಂಟ? ಒಂದು ಹಳೆ ಬಿಸಿ ರೋಡ್, ಕಲ್ಲಡ್ಕ ಆಚೆ ಎಲ್ಲ ತುಂಬಾ ನಾಟಕದಲ್ಲಿ ಅಲ್ಲಿ ನಾನು ಆಕ್ಟ್ ಮಾಡಿದೆ. ಅಂದ್ರೆ ಅವರೆಲ್ಲ ಕ್ಲಬ್ಬಿನವರು, ನನ್ನನ್ನೊಂದು ಹೀರೋಯಿನ್ ನನ್ನನ್ನು ಕರೀತಿದ್ರು. ಹಾಗೆ ನಾನು ತುಂಬಾ ನಾಟಕಕ್ಕೆ ಹೊರಗೆ ತುಂಬಾ ಮಾಡಿದ್ದೇನೆ. ಇನ್ನೊಂದು ವಿಶೇಷ ಅಂತ ಅಂದ್ರೆ ರವಿ, ಎಲ್ಲಿ ಮ್ಯೂಸಿಕ್ನವರು ಬರ್ತಾರೆ ಅಲ್ಲಿ ಬರುವಾಗ ಅವರನ್ನು ಕಾಯ್ಲಿಕ್ಕೆ 3-4 ಮಂದಿ ಕಾಯ್ತಿರ್ತಾರೆ. ಅಷ್ಟು ಕ್ರೇಜ್ ಇತ್ತು ಅಂದ್ರೆ ಇದು ಮ್ಯೂಸಿಕ್ ಬರ್ತಾರೆ. ಯಾರು ಮರಿಯರ್ ಪೊಪ್ಪಿನ ಯಾನ್ ಪಪ್ಪ ಅಂತ ಹೇಳ್ಕೊಂಡು ಅವರು ಈ ಹಾರ್ಮೋನಿಯಂ ಪೆಟ್ಟಿಗೆ ಕಾಂಗೋ ಬೋಂಗೋ ಇದನ್ನೆಲ್ಲ ಹಿಡ್ಕೊಂಡು ಇಳಿಯುವಾಗ ಸೆಟ್ ಮಾಡುವವರಿಗೆ ಹೀಗೆ ನೋಡುದು. ಮತ್ತೆ ಅವರು ದೊಡ್ಡ ಜನ ಕೂಡ ಆ ಸಂದರ್ಭದಲ್ಲಿ. ಈಗ ನಾನಾದ್ರೂ ಅಷ್ಟೇ ಮ್ಯೂಸಿಕ್ ತಕ್ಕಲಿ ಜ್ಞಾನ ತಿಳಿದು ಬೈತೀನಿ ಅಂತ ಹೇಳಿ ನಮ್ಗೊಂದು ರೀತಿಯಲ್ಲಿ ಖುಷಿ. ಹೌದೌದು. ಹಾರ್ಮೋನಿಯಂ ಅನ್ನು ಹೊತ್ಕೊಂಡು ಹೋಗುದು. ಮತ್ತೆ ಆ ಬೋಂಗ ಫಸ್ಟ್ ಬೋಂಗ ಬಂದಿತ್ತು, ಆನಂತರ ಕೊಂಗ ಬಂತು. ಅದನ್ನು ಹೊತ್ತುಕೊಂಡು ಹೋಗುವಂತಹ ದೃಶ್ಯಗಳೆಲ್ಲ ಉಂಟಲ್ಲ, ಆ ಬತ್ತೇರಿಗೆ ಬತ್ತೆ ಮ್ಯೂಸಿಕ್ ತಗ್ಲು ಬತ್ತೇರಿಗೆ ಅಂತೇಳಿ ಬತ್ತೆಗುಳ್ಳೆ ಚಾ ಬರಲೆ ಅದು ಇದಂತೆಲ್ಲ ನಿಮ್ಮನ್ನ ಆರೈಕೆ ಮಾಡೋದು ಅದ್ಭುತವಾಗಿ. ಯಾವ್ದಾದ್ರು ಅನುಭವ ಹಳ್ಳಿಗಳಲ್ಲಿ ಇವತ್ತಿಗೂ ಸಹ ಇವತ್ತಿಗೂ ಒಂದು ಗೌರವ. ನಾವೊಂದು ಬಂದ್ರೆ ಅವರು ಅವರ ಮನೆಗೆ ನೆಂಟರು ಬಂದಾಗೆ ಮಾಡ್ತಾರೆ. ಬಲೆ ಒಣಸ್ಮಲ್ಪಲೆ ನಾಟಕ ತಡೋಂಡು ನಿಮ್ಗೆ ಒಣಸ್ಮಲ್ತಿದ್ದೆ ಕುಲ್ಲೆ ಅಂತ. ಆಮೇಲೆ ಮಧ್ಯದಲ್ಲಿ ಪುನಃ ಕ್ಲಬ್ಬಿನವರು ರಾತ್ರಿ 1 ಗಂಟೆ 2 ಗಂಟೆಗೆ ಗೋಳಿ ಬಜೆ, ಬಿಸಿ ಬಿಸಿ ಗೋಳಿ ಬಜೆ ಅಲ್ಲ. ನಿಮ್ಗೆ ಅಂಥದ್ದೊಂದು ಒಂದು ಬಹಳ ಸುಂದರ ನೆನಪು ಮತ್ತು ಕಹಿ ನೆನಪು ಯಾವ್ದಾದ್ರು ಉಂಟ ರವಿ ನಿಮ್ಮ? ಸುಂದರ ನೆನಪು ತುಂಬಾ ಉಂಟು. ಹೇಳ್ತೇನೆ. ಆವಾಗ ನೋಡಿ ಫೋನ್ ಇಲ್ಲ, ಪೋಸ್ಟ್ ಕಾರ್ಡ್ ಅಲ್ಲಿ ನಾಡ್ದು ನಾಟಕ ಇದೆ, ನೀವು ಸಿಂಗರ್ ಆಗಿ ಬನ್ನಿ ಅಂತೇಳಿ ಯಾರೋ ಒಬ್ರು ಬಯಸ್ಕೊಂಡವರು. ಈಗ ಪಾಣೆಮಂಗಳೂರು, ಪುತ್ತೂರು, ಸುಳ್ಯ ಅಲ್ಲೆಲ್ಲ ಆಯ್ತು. ಅದಕ್ಕೊಂದು ಆನ್ಸರ್ ಕಾರ್ಡ್ ಪುನಃ ಅವರೇ ಕಳಿಸ್ತಾರೆ. ಆಗ 15 ಪೈಸೆ ಅದಕ್ಕೆ. ಅದರಲ್ಲಿ ಆಯ್ತು ನಾನು ಇಂಥ ತಾರೀಕಿಗೆ ಇಷ್ಟು ಗಂಟೆಗೆ ನಿಮ್ಮಲ್ಲಿ ಬರ್ತೇನೆ ಅಂತೇಳಿ. ಲ್ಯಾಂಡ್ ಫೋನ್ ಸಹ ಇಲ್ಲ, ಆಗ ರಿಪ್ಲೈ ಕಾರ್ಡ್ ಹೋಗ್ತದೆ. ಆಯ್ತು, ಹಾಗೇ ಬರಬೇಕು ವಿನಃ ಬೇರೆ ಹೇಗೆ ಕಾಂಟ್ಯಾಕ್ಟ್ ಮಾಡ್ತೀವಿ? ಈಗ ನೀವು ಎಲ್ಲಿದ್ದೀರಿ ರವೀಂದ್ರ ಪ್ರಭುಗಳೇ ಅಂತ ನೀವು ಫೋನ್ ಮಾಡಿ. ಆಗ ಅದಿಲ್ಲ. ಒಂದು ದಿನ ಒಬ್ರು ಒಂದು ಮ್ಯೂಸಿಕ್ ವಹಿಸ್ಕೊಂಡವರು 3 ಕಡೆ ವಹಿಸ್ಕೊಂಡಿದ್ದಾರೆ. ಆ ದಿವಸಕ್ಕೆ 3 ಟೀಮ್ ಸೆಟ್ ಮಾಡಿದ್ದಾರೆ. ಅವರು 3 ಟೀಮ್ ಮೊದಲೇ ಸೆಟ್ ಮಾಡಿದ್ದಾರೆ. ಈ ಹೇಳಿದ ಟೈಮಿಗೆ ಒಂದು ಕಡೆ 1 ಗಂಟೆ ಸ್ಟೇಜ್ ಮ್ಯೂಸಿಕ್ ಅಂತ ಇತ್ತು ಆಗ. ಅಂದ್ರೆ
ಈ ನಾಟಕದ ಮೊದಲು ಹೌದು. 1 ಗಂಟೆ ಸ್ಟೇಜ್ ಮ್ಯೂಸಿಕ್. ನಾವು ನಿನ್ನೆ ಕೂಡ ಅದನ್ನು ನಾವು ಮಾತಾಡ್ತೇವೆ ನಾವು. ಅದ್ರ ಅದು ನಂತರ- 3 ಇನ್ಸ್ಟ್ರೂಮೆಂಟ್ ಬೇಕಾದ್ರೆ ಸಾಕು, ಒಂದು ಕಾಂಗೋ, ಒಂದು ಬಾಂಗೋ, ಒಂದು ಹಾರ್ಮೋನಿಯಂ ಅಷ್ಟೇ. ಅದರಲ್ಲಿ ಕೂಡ ಹಾಡ್ಲಿಕ್ಕೆ ಅವಕಾಶ ಇರಲಿಲ್ಲ ನಮಗೆ ಅಲ್ವಾ? ಅದಕ್ಕೆ ಎಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ಸಿಂಗರ್ಸ್ ಬರೋದು. ಆಗ ರಾಮಚಂದ್ರ ಕಾಮತ್, ಶ್ರೀಕಾಂತ್ ಕಾಮತ್, ರಂಜನ್ ದಾಸ್, ಆಮೇಲೆ ನಯನ ರಾಜಗೋಪಾಲ್, ಪುರುಷೋತ್ತಮ್ ಕೋಡಿಕಲ್ ಅವರದೆಲ್ಲ ಕೆಳಗಿನ ಸ್ತರದಲ್ಲಿ ನಾವು ನಾವು ಅಂದ್ರೆ ಅಪ್ಕಮಿಂಗ್ ಆಗ ನಮ್ಗೆ ಅದರಲ್ಲಿ ಒಂದು ಸಿಕ್ಕಿದ್ರೆ ನಮ್ಗೆ ಸ್ವರ್ಗ ಸಿಕ್ಕಿದ ಹಾಗೆ. ಆ ಸ್ಟೇಜ್ ಮ್ಯೂಸಿಕ್ ಅಲ್ಲಿ ಒಂದು ಪದ್ಯ ಸಿಕ್ಕಿದ್ರೆ ನಮ್ಗೆ ಸ್ವರ್ಗ ಸಿಕ್ಕಿದ ಹಾಗೆ. ಹಾಗೆ ಹಾಗೆ ಆಯ್ತು. ಈ ಒಂದು ಟೀಮಿನವರು ಬರಲೇ ಇಲ್ಲ. ಫೋನ್ ಯಾರಿಗೆ ಫೋನ್ ಮಾಡುದು, ಎಂತ ಮಾಡುದು, ಈಗ ಎಂತ ಮಾಡುದು ಇದನ್ನು ಅಂತೇಳಿ. ಒಂದು ಕಡೆ ಒಂದು ಗಂಟೆ ಆರ್ಕೆಸ್ಟ್ರಾ, 2 ನಾಟಕ, ಇನ್ನೊಂದು ಕಡೆ 2 ನಾಟಕ, 2 ನಾಟಕ, ಹೀಗೆ. ಈಗ ಇದ್ದದ್ರಲ್ಲಿ ಹೇಗಾದ್ರೂ ಸುಧಾರಿಸ್ಬೇಕಲ್ಲ ಅಂತೇಳಿ ಎಂತ ಮಾಡುದು, ಎಷ್ಟು ಮಾಡುದು. ಒಬ್ಬ ಸಿಂಗರ್ ಬೇರೆ ಕಾರ್ಯಕ್ರಮಕ್ಕೆ ಬುಕ್ ಮಾಡ್ಲಿಕ್ಕೆ ಬಂದ ಆ ದಿವಸ. ಒಬ್ಬ ಸಿಂಗರ್ ಅಂತ ಬಂದ ಒಬ್ಬ. ಇವರು ಹೇಗಾದ್ರೂ ಮಾಡಿ ನೀವು ಇದ್ದ ಈ 2 ಗ್ರೂಪನ್ನು 3 ಮಾಡಿದ್ದು. ಹೌದಾ? 2 ಗ್ರೂಪನ್ನು 3 ಮಾಡಿದ್ದು. ಅಂದ್ರೆ ಒಂದು ಕಡೆ ಒಂದು ಕೀಬೋರ್ಡ್, ಡ್ರಮ್ಸ್, ಕಾಂಗೋ, ಆಗ ಡ್ರಮ್ಸ್ ಎಲ್ಲ ಇತ್ತು, ಕಾಂಗೋ, ತಬ್ಲಾ ಅದೆಲ್ಲ ಹೋಯ್ತು. ಒಂದು ಕಡೆಗೆ ಇನ್ನೊಂದು ಕೀಬೋರ್ಡ್, ಕಾಂಗೋ, ತಬ್ಲಾ, ಸಿಂಗರ್ಸ್ ಎಲ್ಲ ಆಯ್ತು. ಕಡೆಗೆ ಉಳಿದದ್ದು ನಾನು ಒಬ್ಬನೇ. ನಾನು ಮತ್ತು ನಮ್ಮ ಗಿಟಾರ್ ರಾಜಗೋಪಾಲ್ ಅವರು ಆಕ್ಚುಲಿ ಆರ್ಕೆಸ್ಟ್ರಾಕ್ಕೆ ನುಡಿಸುವವರು. ಒಂದು ಮರ್ಯಾದೆ ಉಳಿಸಿ ಮರ ಅಂತ ಒಂದು ಕಡೆ ಹೌದು, ಒಂದು ಕಡೆ ರಾಜಗೋಪಾಲ್ ಮತ್ತೆ ಕಾಂಗೋ ಪ್ಲೇಯರ್ ಸೈ ಇದ್ದದ್ದು 2 ಜನ ಅಲ್ಲ 3 ಹೇಗೆ ಮಾಡುದು. ಕಡೆಗೆ ಒಂದು ಕಡೆ ತಬ್ಲಾ ನುಡಿಸುವ, ಸ್ವಲ್ಪ ಕಾಂಗೋ ನುಡಿಸ್ತಾನೆ, ಅವನನ್ನು ಕಾಂಗೋ ಕೊಟ್ಟು ಒಂದು ಕಾಂಗೋ ಅರೇಂಜ್ ಮಾಡಿ 3 ಜನ ನಾವು. ಹೌದಲ್ಲ? ಹೌದು. ಹೋದ ಕೂಡಲೇ ನಾಟಕ ಇದು ನಂದನ್ನು ಇಲ್ಲಿದ್ದಾರೆ, ಅದು ಗೊತ್ತಿಲ್ಲ ಮಾರ ನಮಗೆ. ಕೀಬೋರ್ಡ್ ಇಲ್ವಾ? ಕೀಬೋರ್ಡ್ ಇಲ್ಲದೆ ನಾಟಕಕ್ಕೆ ಹೇಗೆ ಮ್ಯೂಸಿಕ್ ಮಾಡುದು ಅಂತ ಅವರು ಒಂದೇ. ನೋಡಿ ನಾವು ನಿಮಗೆ ಮಾಡಿ ಕೊಡ್ತೇವೆ, ನಂಗೆ ಧೈರ್ಯ ಉಂಟು ರಾಜಗೋಪಾಲ್ ನುಡಿಸ್ತಾರಂತ. ರಾಜಗೋಪಾಲ್ ಆಗ ಎಕ್ಸ್ಪೀರಿಯನ್ಸ್, ಅವ್ರ ಹತ್ರ ಎಲ್ಲ ಟೆಕ್ನಿಕಲ್ ಎಲ್ಲ ಇತ್ತು. ಆಗ ಒಂದು ಸಣ್ಣದೊಂದು ಗ್ಯಾಜೆಟ್ ಎಲ್ಲ ಇತ್ತು. ಇವ್ರು ಮಾಡ್ತಾರೆ ಅಂತ ನಂಗೆ ಧೈರ್ಯ ಉಂಟು. ನಾನು ಡಬಲ್ ವಾಯ್ಸ್ ಮಾಡಿ 2 ನಾಟಕ ಮೇಲೆ ಆಗ್ತೇನೆ ಅಂತ ನಮ್ಮ ಸಂಘಟಕರಿಗೆ ಧೈರ್ಯ ಉಂಟು. ಮತ್ತೆ ದಾಮೋದರ ಭಾಗವತ್ ಕಾಂಗೋ ಅವರು ನುಡಿಸ್ತಾರೆ ಅಂತ ಧೈರ್ಯ ಉಂಟು. ನಮಗೆಲ್ಲ ಹಾಡುಗಳು ಗೊತ್ತಿತ್ತು. ಆಗ ನಾವು ಪ್ರೊಫೆಷನಲ್ ನಾಟಕದ ಸ್ಪೆಷಲಿಸ್ಟ್ ನಾವು. ಅವರು ಭಯಂಕರ ಬೈಲಿಕ್ಕೆ ಶುರು ಮಾಡಲಿದ್ದು ಈ ಸಂಘಟಕರು. ನಿಮಗೆ ಸ್ವಯ ಇಲ್ವ, ಹೇಗೆ ಮಾಡೋದು, ಈಗ ನಾವು ನಮ್ಮ ಮರ್ಯಾದೆ ಹೋಗ್ತದೆ ಕ್ಲಬ್ ಇದ್ದು, ಹಾಗೆ ಹೀಗೆ ನೋಡಿ ನಾವು ನಿಮಗೆ ಚಂದ ಮಾಡಿ ಕೊಡ್ತೇವೆ, ಇದು ಕೂಡ ಬೇಡ ಅಂತಂದ್ರೆ ನಾವು ಹೋಗ್ತೇವೆ ವಾಪಸ್ ಅಂತ ಹೇಳಿದೆ. ಆಗ ಅವ್ರ ಮೀಟಿಂಗ್ ಮಾಡ್ಕೊಂಡ್ರು, ಆಯ್ತು ಬೇಡ ಈಗ ಇದ್ದದ್ದು ಇರಲಿ ಮಾರೆ, ಸುಧಾರಿಸುವ, ನೆಕ್ಸ್ಟ್ ನಾಳೆ ನೋಡುವ ಅವನನ್ನು, ಅವನಿಗೆ ಪೇಮೆಂಟ್ ಕೊಡೋದು ಬೇಡ, ಹಾಗೆ ಎಲ್ಲ ಆಯ್ತು. ರಾಜಗೋಪಾಲ್ ಒಳ್ಳೆ ಗಿಟಾರ್ನಲ್ಲಿ ಬೇಕಾದ ಡಿಸ್ಟ್ರಾಕ್ಷನ್ ಎಲ್ಲ ಹಾಕಿ ಎಂತ ಬೇಕು ಮ್ಯೂಸಿಕ್ ಎಲ್ಲ ಹೇಳುದು. ಒಬ್ಬ ಆಕ್ಟರ್ ಬಂದು ಹೇಳುದು, ನೋಡಿ ನಾನು ಹೀಗೆ ಸ್ಟೂಲಲ್ಲಿ ಹೀಗೆ ಕಾಯ್ಡು ಅಲ್ಲಿ ಜ್ಯಾಂಗ್ ಅಂತ ಬೀಳ್ಬೇಕು, ವಿಲನ್ ಅವರೆಲ್ಲ ಇದು ಡೈರೆಕ್ಷನ್ ಕೊಟ್ಟು ನಮ್ಗೇನು ಗೊತ್ತಿಲ್ಲ ಅಂತ, ಅವರ ತಲೆಯಲ್ಲಿ ನಮ್ಗೇನು ಗೊತ್ತಿಲ್ಲ ಅಂತ. ಅಂದ್ರೆ ನಾವು ಪ್ರಾಕ್ಟೀಸ್ಗೂ ಹೋಗ್ಲಿಲ್ಲಲ್ಲ. ಆಯ್ತು, 2 ನಾಟಕ ಆಯ್ತು. ನಾನು ಒಬ್ಬನೇ ಸಿಂಗರ್, ಡಬಲ್ ವಾಯ್ಸ್, ನಾನೇ ಮೇಲ್ ಫೀಮೇಲ್. ಬೆಳಿಗ್ಗಿನವರೆಗೆ 2 ನಾಟಕ, 30 ಸೀನ್ ಇದೆ, 2 ನಾಟಕ ಆಯ್ತಾ. ಬೆಳಿಗ್ಗೆ ಆಯ್ತು, ಬೆಳಿಗ್ಗೆ ಆಗಿ ನಾವು ಸೀದಾ ಹೊರಟೆವು. ಭಾರಿ ಶೋಕ ಆತನು ಇಂಕ್ಲು ದಾಲ ಪಾತೆರ ಇತ್ತಂಡ ದಯಮಲ್ತ ಬೇಜಾರು ಮಲ್ಪೊಡ್ಚಿ ನಿಕಲ ಮ್ಯೂಸಿಕ್ ಇಕ್ಲೆ ಭಾರಿ ಶೋಕ ಆತನು. ನೆಕ್ಸ್ಟ್ ಇಯರ್ ನಿಕ್ಲೇ ಬಲ್ಲಿ ಒಂಜಿ ಕೀಬೋರ್ಡ್ ಬಂದಂಬಲ್ಲಿ ಮಾತ್ರ ಅಂತೇಳಿ ಅವರು ಬರ್ಪ ನಿಖಿಲ್ ಇಂಜಿನ್ ಇತ್ತು ಆಡ ಪಾತಿರಲಿ ವಯಸ್ಸೊಂದಿನ ಆಡ ಪಾತಿರಲಿ ಇಂಕ್ಲು ಬರ್ಪ ಅಂತೇಳಿ ನಾವು ಸೀದಾ ಬಂದೆವು. ಮರು ದಿವಸ ನಮಗೆ ಟೌನ್ ಹಾಲ್ನಲ್ಲಿ ನಾವು ಇಟ್ಟು ಬೆಳಿಗ್ಗೆ ಆಗಿದೆ, ನಿದ್ರೆ ಇಲ್ಲ. ಟೌನಲ್ಲಿ ಟಿಕೆಟ್ ಶೋ. ಇಂಥ ಅನುಭವ ಆದ ನಮ್ಮ ಈ ನಾಟಕದ ಫೀಲ್ಡ್ ಅಲ್ಲಿ ಇರುವಾಗ, ಹಾಗಾಗಿ ಎಂತ ಬಂದರೂ ಸಹ ಫೇಸ್ ಮಾಡ್ಲಿಕ್ಕೆ ನಮ್ಗೊಂದು ಈಗ ಧೈರ್ಯ ಕೊಟ್ಟದ್ದು ಈ ನಾಟಕ. ಅದಕ್ಕೆ ನಾನು ಕಾನ್ಸೆಪ್ಟ್ಗೆ ಬಂದೆ ಈಗ. ಹೌದೌದು. ಅಲ್ಲ, ನಮ್ಮ ಈ 2-3 ದಿನದ ಕಾನ್ಸೆಪ್ಟ್ ಇದೆ. ಈಗ ನಾಳೆನೂ ಅಷ್ಟೇ, ನಾಳೆ ಸತೀಶ್ ಸುರತ್ಕಲ್ ಬರ್ತಾರೆ. ಇದು ಕತೆ ಅಲ್ಲ, ಇದು ನಾನು ನಿಜವಾಗಿ ಇಲ್ಲಿ ನಾನು ಯಾರ್ದು ಹೆಸರು ಹೇಳಲಿಲ್ಲ, ಯಾಕಂದ್ರೆ ಅದು ಬೇಡ ಎಲ್ಲಿ ಆದದ್ದೇನು ವಿಷಯ ಎಲ್ಲ ಇವತ್ತಿಗೂ ನನಗೆ ಸ್ಮೃತಿ ಪಟ್ಟಣದಲ್ಲಿ ಉಂಟು. ಹೌದು.